ಸೊ ನೀವು ಸ್ಟಾರ್ಟಿಂಗ್ ಇಂದ ಹೇಳಿ, ನೀವು ಫ್ಲೈಟ್ ಹತ್ತಿದ್ರಿ, ಹತ್ತಿ ಆದ ನಂತರ ಕೂತ್ಕೊಂಡೆ ಮೇಲೆ ಆಲ್ಮೋಸ್ಟ್ ಫ್ಲೈ ಆಗಿ 10 ನಿಮಿಷ ಆದ ಕೂಡಲೇ ಒಂದು ದೊಡ್ಡ ಬ್ಲಾಸ್ಟ್ ಆದಾಗ ಆಯ್ತು. ಡ್ಯಾಮೇಜ್ ಎಲ್ಲ ಪೆಟ್ಟಿದೆ ಮಂಡೆಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷ ಸುವರ್ಣ ಕನ್ನಡ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಸೊ ಇವತ್ತು ವೆಡ್ನೆಸ್ಡೇ, ಒಂದು ತುಂಬ ಇಂಪಾರ್ಟೆಂಟ್ ಡೇ ಇವತ್ತು ನಮಗೆ. ಏನಂದರೆ ಇವತ್ತು ಮಹಾಲಯ ಅಮಾವಾಸ್ಯೆ. ಸುಮಾರು ಜನರಿಗೆ ಗೊತ್ತಿರ್ಬೋದು, ಇವತ್ತಿನ ದಿನ ತುಂಬ ಕಡೆ ಇದನ್ನು ಆಚರಣೆ ಮಾಡ್ತಾರೆ. ಸೊ ಮನೆಯಲ್ಲಿ ಯಾರಾದರೂ ತೀರಿಯೋದವ್ರಿದ್ರೆ ಅವರಿಗೆ ಬಳಸಿ ಎಲ್ಲ ಇಡ್ತಾರೆ. ಸೊ ನಾವು ಕೂಡ ಮಾಡ್ತೇವೆ ಮನೆಯಲ್ಲಿ. ಸೊ ಎಲೆ ಎಲ್ಲ ಬಡಿಸಿ ಆಮೇಲೆ ಹೊರಗೆ ಇಡ್ತೇವೆ ಕಾಗೆಗೆ. ಸೊ ಅಮ್ಮ ಎಲ್ಲ ಊಟ ತಯಾರಿ ಮಾಡ್ತಾ ಇದ್ದಾರೆ. ನಾನು ಪಾಯಸಕ್ಕೆ ಅಂತ ಹೇಳ್ತಾರೆ ಹಾಲೆಲ್ಲ ತೆಗ್ದಿಟ್ಟಿದ್ದೆ. ಸೊ ಅಮ್ಮ ಈಗ ಮಾಡ್ತಾ ಇದ್ದಾರೆ. ಆಯ್ತಾ ಅಡಿಗೆ? ಅಡಿಗೆ ಆಯ್ತು. ಒಂದ್ 2 ಚಪಾತಿ, 4 ಚಪಾತಿ ಮಾಡ್ಲಿಕ್ಕೆ ಉಂಟು. ಮತ್ತೆ ಮೀನ್ ರಸ ಮಾಡಿ ಸ್ವಲ್ಪ ಮೀನ್ ಅಂದ್ರೆ ಕುದಿಸ್ಲಿಕ್ಕೆ ಉಂಟು, ರೆಡಿ ಉಂಟು. ಸ್ವಲ್ಪ ಕುದಿಸಿ ಮತ್ತೆಲ್ಲ ಆಯ್ತು. ಮತ್ತೆ 12ವರೆಗೆ ಇದು ಮಾಡ್ಲಿಕ್ಕೆ ಬೆಳ್ಸಿ. ಹೊರಗಡೆ ಮೋಡ ಸಹ ಉಂಟು. ಬೆಳಿಗ್ಗೆ ಮಳೆ ಬರ್ತಾ ಇದ್ದಿತ್ತು. ಸೊ ಈಗ ಸರಿ ಹನಿ 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 ಬರ್ತಾ ಉಂಟು. ಕಾಗೆ ಬರ್ತದ ಇಲ್ವಾ ಅಂತ ಸ್ವಲ್ಪ ಟೆನ್ಷನ್ ಆಗ್ತಾ ಉಂಟು. ಕೆಲವು ಸಲ ಬೇರೆ ದಿನ ಎಲ್ಲ ಇಲ್ಲೇ ಇರ್ತದೆ, ಆಚೆ ಈಚೆ ಓಡಾಡ್ಕೊಂಡು. ಮತ್ತೆ ಈ ದಿನ ಮಾತ್ರ ಅದು ತುಂಬಾ ನಾವು ವೇಟ್ ಮಾಡ್ಬೇಕಾಗ್ತದೆ. ಅದಕ್ಕೋಸ್ಕರ ಇವತ್ತು ನೋಡ್ಬೇಕು ಎಷ್ಟು ಗಂಟೆ ಬರ್ತದೆ ಅಂತ. ಸೊ ನಮ್ದು ಬಳಸಿ ಎಲ್ಲ ಇಟ್ಟಿದ್ವಿ, ಹೊರಗೆ ಮಳೆ ಬರ್ತಾ ಇದ್ವಿ, ಏನ್ ಮಾಡೋದು ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಇವಾಗ 12ವರೆಗೆ ಬಳಸಿದ್ವಿ ನಾವು ಒಳಗಡೆ, ಮತ್ತೆ ಅದನ್ನೇ ನಾವು ಹೊರಗೆ ಇಡ್ತೇವೆ. ಸೊ ಇವಾಗ 1 ಗಂಟೆ ಆಗ್ಲಿಕ್ಕೆ 5 ನಿಮಿಷ ಇದೆ. ಈಗ ಸ್ವಲ್ಪ ಮಳೆ ಕಡಿಮೆ ಆಯ್ತು ಅಂತ ಹೊರಗಿಟ್ವಿ. ಇಟ್ಟ ಕೂಡಲೇ ಪಟ್ ಅಂತ ಬಂದ್ವಿ. ಸೊ ಸುಮಾರು ವೆಯ್ಟ್ ಮಾಡ್ತಿದ್ವಿ ನಾವು ಸಹ, ಹಾಗೆ ತೋಡ್ತಾನೆ ಇರ್ಲಿಲ್ಲ. ಸೊ ಫೈನಲಿ ಈಗ ಜಾಸ್ತಿ ವೆಯ್ಟ್ ಮಾಡ್ಲಿಕ್ಕೆ ಸಿಗ್ಲಿಲ್ಲ ನಮ್ಗೆ, ಮಳೆ ಇದ್ರು ಕೂಡ ಬೇಗ ಬಂತು. ಈಗ ನಾನು ಕ್ಯಾಮರಾ ಇಟ್ಕೊಂಡು ಆಚೆ ಹೋದ್ರೆ ಮಾತ್ರ ಈಗ ಓಡ್ತದೆ, ಅದಕ್ಕೆ ನಾನು ಏನ್ ತೋರಿಸ್ತಾ ಇಲ್ಲ. ಇವಾಗ ತಾನೇ ನಾವು ಊಟ ಎಲ್ಲ ಮುಗಿಸಿದ್ವಿ. ನಾವು ಬಳಸಿಡೋ ಟೈಮಲ್ಲಿ ಅಂತೂ ಫುಲ್ ಮಳೆ ಬರ್ತಾ ಇದ್ದಿತ್ತು ಹೊರಗಡೆ. ಬಟ್ ಇವಾಗ ಏನ್ ಸಹ ಇಲ್ಲ, ಈಗ ಕಂಪ್ಲೀಟ್ ಬಂದಾಯ್ತು ಮಳೆ ಬರುದು. ಸುಮ್ನೆ ಏನ್ ಹೇಳ್ತಾರೆ, ಆ ಟೈಮಲ್ಲಿ ಸ್ವಲ್ಪ ನಮ್ಗೆ ಟೆನ್ಷನ್ ಕೊಡ್ಲಿಕ್ಕೆ. ಸೊ ಅಮ್ಮ ಸಹ ಫುಲ್ ಖುಷಿಯಲ್ಲಿದ್ದಾರೆ ಇವತ್ತು. ಬೇಗ ಆಯ್ತು ಅಂತ ಅಲ್ಲ? 11ವರೆಗೆ ಅಡಿಗೆ ಆಯ್ತು. ಮಳೆ ಬಂದ ಸ್ವಲ್ಪ ತಲೆ ಬಿಸಿ ಆಯ್ತು. ಹೌದದೇ, ಕಡಿಮೆ ಆದ ಕೂಡಲೇ ಬೇಗ ಫಟಾಫಟ್ ಒಳ್ಳೆ ರೀತಿಯಲ್ಲಿ ಆಯ್ತು. ಕಾಗೆ ಸಹ ಬೇಗ ಬಂತು. ಎಲೆ ಇಟ್ಟ ಕೂಡಲೇ ಕಾಗೆ ಬಂತು. ಅದೊಂದು ಒಳ್ಳೇದಾಯ್ತು. ಇಲ್ಲಿ ಪ್ರತಿ ಸಲ ನಾವು ಕಾಯುವುದಲ್ಲ, ಪ್ರತಿ ವರ್ಷ ಕಾಯುವುದು. ಈ ವರ್ಷದ ಏನು ತೊಂದರೆ ಕೊಡ್ಲಿಲ್ಲ, ಬೇಗ ಬೇಗ ಎಲ್ಲ ಆಯ್ತು. ಒಳ್ಳೇದಾಯ್ತು. ಸ್ವಲ್ಪ ಖುಷಿ ಆಯ್ತಲ್ಲ? ಖುಷಿ ಆಯ್ತು, ಸಮಾಧಾನ ಆಯ್ತು ಮನಸ್ಸಿಗೆ. ಸೊ ಇದು ನಾವು ಪ್ರತಿ ವರ್ಷ ಮಾಡ್ತೇವೆ. ಬಟ್ ಪ್ರತಿ ವರ್ಷ ಕೂಡ ನಾವು ಕಡಿಮೆಯಲ್ಲಿ 1 ಅಥವಾ 2 ಗಂಟೆ ಅಂತ ವೆಯ್ಟ್ ಮಾಡಿದ್ವಿ. ಕೆಲವೊಂದ್ಸಲ 3 ಗಂಟೆ ತನಕ ಸಹ ನಾವು ವೆಯ್ಟ್ ಮಾಡ್ತಾ ಇರ್ತಿದ್ವಿ ಕಾಗೆ ಬರುವುದಿಲ್ಲ ಅಂತ. ಬಟ್ ಇವತ್ತೇನೋ ಗೊತ್ತಿಲ್ಲ, ತುಂಬಾ ಮಳೆ ಸಹ ಇದ್ದಿತ್ತು. ನಮ್ಗಂತೂ ಫುಲ್ ಟೆನ್ಷನ್ ಆಗಿತ್ತು, ಬರ್ತದಾ ಇಲ್ವಾ, ಏನ್ ಮಾಡೋದು ಬರ್ದಿದ್ರೆ ಅಂತ. ಬಟ್ ಎಲ್ಲ ಒಳ್ಳೆ ಆಯ್ತು. ಹಾಯ್ ಫ್ರೆಂಡ್ಸ್, ಸೊ ಇವಾಗ ನಾನು ಮತ್ತೆ ನನ್ನ ಹಸ್ಬೆಂಡ್ ಉಡುಪಿ ಸಿಟಿಗೆ ಬಂದಿದ್ದೇವೆ. ಸೊ ಮೊನ್ನೆ ಅಮಾವಾಸ್ಯೆ ದಿನ ಬಳಸಿ ಎಲ್ಲ ಇಟ್ಟ ನಂತರ ಮತ್ತೆ ಅದರ ನಂತರ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಯಾಕಂದ್ರೆ ಒಂದಂತೂ ನನ್ನ ಹಸ್ಬೆಂಡ್ ಮನೇಲಿ ಇರಲಿಲ್ಲ, ಸ್ವಲ್ಪ ನನಗೆ ಮೂಡೆಲ್ಲ ಸ್ವಲ್ಪ ಬೇಜಾರಿದ್ದಿತ್ತು. ಆಮೇಲೆ ಏನು ಕೂಡ ಹಾಗೇನು ಸ್ಪೆಷಲ್ ಏನಿರಲಿಲ್ಲ ನಿಮಗೆ ತೋರಿಸುವ ಹಾಗೆ. ಸೊ ಆ ದಿನ ಎಲ್ಲ ಹಾಗೆ ಮುಗೀತು. ಸೊ ನನ್ನ ಹಸ್ಬೆಂಡ್ ಊರಲ್ಲಿ ಇರಲಿಲ್ಲ. ಸೊ ಅವರು ನಾಳೆ ಅಂದ್ರೆ ಸಂಡೇ ಬರೋರಿದ್ರು. ಬಟ್ ಥರ್ಸ್ಡೇ ನನಗೆ ಮಧ್ಯಾಹ್ನ ಫೋನ್ ಬಂತು, ಸರ್ಪ್ರೈಸ್ ಅಂತ ನನ್ನ ಹಸ್ಬೆಂಡ್ ಇದ್ದು. ನಾನು ರಾತ್ರಿ ಬರ್ತಾ ಇದ್ದೇನೆ ಮನೆಗೆ ಅಂತ. ಸೊ ಫುಲ್ ಖುಷಿ ಆಯ್ತು ನನಗೆ. ಹಾಗೆ ಅವ್ರು ಬರ್ತಾ ಇರುವಾಗ ರಾತ್ರಿ ಫ್ಲೈಟ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಒಂದು ಭಯಾನಕ ಇನ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಸೊ ಅದು ಏನಂತ ನಾನು ಅವ್ರ ಹತ್ರನೇ ಹೇಳಿಸ್ತೇನೆ. ಸ್ವಲ್ಪ ಅವ್ರೀಗ ಹೊರಗಡೆ ಹೋಗಿದ್ದಾರೆ, ಬಂದ ನಂತರ ನಾನು ನಿಮ್ಗೆ ಅವ್ರ ಹತ್ರ ಹೇಳ್ತೇನೆ ಅದು ಏನ್ ನಡೀತು ಅಂತ.
ಸೊ ನಾವ್ ಇವಾಗ ತಾನೇ ಪೋಲಾರ್ ಬಿಯರಿಗೆ ಹೋಗಿ ಬಂದ್ವಿ. ಸೊ ಲಾಸ್ಟ್ ಟೈಮ್ ನಾನೊಂದು ವ್ಲಾಗ್ ಅಲ್ಲಿ ಹೇಳಿದ್ದೆ ಉಡುಪಿಯಲ್ಲಿ ಪೋಲಾರ್ ಬಿಯರ್ ಇದ್ದಿದ್ದು ಅದು ಕ್ಲೋಸ್ ಆಯ್ತು ಅಂತ. ಸೊ ಸುಮಾರು ಜನ ನಮ್ಗೆ ಮೆಸೇಜ್ ಮಾಡಿದ್ರು ಮಣಿಪಾಲ್ ಅಲ್ಲಿ ಓಪನ್ ಆಗಿದೆ ನೋಡಿ ಅಂತ. ಸೊ ಫೈನಲಿ ನಾವ್ ಇವತ್ತು ಬಂದಿದ್ವಿ. ಬಟ್ ಟೇಸ್ಟ್ ವೈಸ್ ಹೇಳ್ಬೇಕು ಅಂದ್ರೆ ನನ್ಗೆ ಉಡುಪಿಯಲ್ಲಿ ನಾನೇನು ತಿಂತಾ ಇದ್ದೆ ಅಲ್ಲ ಮೊದ್ಲು ಅದ್ರಷ್ಟು ನನ್ಗೆ ಅನ್ಸ್ಲಿಲ್ಲ ಟೇಸ್ಟ್. ಸೊ ಇವತ್ತು ನಾವು ಏನ್ ತಗೊಂಡದ್ದ ಡೆತ್ ಬೈ ಚಾಕ್ಲೇಟ್. ಡೆತ್ ಬೈ ಚಾಕ್ಲೇಟ್ ಮತ್ತೆ ಇನ್ನೊಂದು ಐಸ್ ಕ್ರೀಮ್ ಪಿಜ್ಜಾ ತಗೊಂಡಿದ್ವಿ. ಐಸ್ ಕ್ರೀಮ್ ಪಿಜ್ಜಾ ಅಂತೂ ನಮ್ಗೆ ಅಷ್ಟು ಓಕೆ ಅನ್ಸ್ತು, ನಮ್ಗೆ ಅಷ್ಟೇನು ಖುಷಿ ಆಗ್ಲಿಲ್ಲ. ಆಮೇಲೆ ಡೆತ್ ಬೈ ಚಾಕ್ಲೇಟ್ ಮೊದ್ಲಿನಾಗೆ ಇರ್ಲಿ, ನಿಜ ಹೇಳ್ಬೇಕು ಅಂದ್ರೆ ಡೆತ್ ಬೈ ಚಾಕ್ಲೇಟ್ ಮೊದ್ಲಿನಾಗೆ ಇರ್ಲಿಲ್ಲ. ಓಕೆ, ಒಂದು ನನ್ಗೆ ಪಾಯಿಂಟ್ 10ರಲ್ಲಿ ಪಾಯಿಂಟ್ ಕೊಡ್ಬೇಕು ಅಂದ್ರೆ ನನ್ಗೆ ಒಂದು 7 or 8 ನಾನು ಕೊಡ್ಬೋದು ಡೆತ್ ಬೈ ಚಾಕ್ಲೇಟ್ಗೆ. ಆಮೇಲೆ ಸುಮಾರೆಲ್ಲ ಆಪ್ಷನ್ಸ್ ಇದೆ ಚಾಕ್ಲೇಟ್ ಅಲ್ಲಿ ಅಂತೂ ತುಂಬಾನೇ ವೆರೈಟೀಸ್ ಇದೆ. ಆಮೇಲೆ ಸ್ಯಾಂಡ್ವಿಚಸ್ ಇದೆ, ಶೇಕ್ಸ್ ಇದೆ. ಸೊ ವೆರೈಟಿ ತುಂಬಾ ಇದೆ. ಹಾಗೆ ರೇಟ್ ಕೂಡ ಅಷ್ಟೇ ತುಂಬಾ ರೀಸನೇಬಲ್ ಅಂತ ಅನ್ಸ್ತು ನನ್ಗೆ. ಈಗ ನೆಕ್ಸ್ಟ್ ಇಲ್ಲಿಯಾ ಪಾನ್ ಶಾಪ್. ಅದೇ ನಾವು ಬರ್ತಾ ಒಂದು ನನ್ನ ಹಸ್ಬೆಂಡ್ ಒಂದು ಪಾನ್ ಶಾಪ್ ನೋಡಿದ್ರಂತೆ. ಅಲ್ಲಿ ಅವ್ರಿಗೆ ಆಕ್ಚುಲಿ ಒಂದು ಕಾಲ್ ಬಂತು. ಕಾಲಿಗೋಸ್ಕರ ಗಾಡಿ ಸೈಡ್ ಮಾಡಿ ನಿಲ್ಸಿದ್ವಿ. ಅಷ್ಟು ಬೇಗ ಅವರು ಅದು ಎಲ್ಲಿಂದ ನೋಡಿದ್ರೆ ಗೊತ್ತಿಲ್ಲ ನನ್ಗೆ. ಈಗ ಹೇಳ್ತಾ ಇದ್ದಾರೆ ನಾನು ಬರ್ತಾ ಅಲ್ಲಿ ಒಂದು ಪಾನ್ ಶಾಪ್ ನೋಡಿದೆ, ಒಂದೊಂದು ಸ್ವೀಟ್ ಪಾನ್ ತಿನ್ನು ಅಂತ. ಸೊ ನೋಡುವ, ತೋರಿಸ್ತೇನೆ. ಫ್ರೆಂಡ್ಸ್, ನಾವಿಲ್ಲಿ ಉಡುಪಿ ಮಣಿಪಾಲ್ ರೋಡ್ ಅಲ್ಲಿ ಇರುವ ಮಸ್ತ್ ಬನಾರಸಿ ಪಾನ್ ಶಾಪಿಗೆ ಬಂದಿದ್ದೇವೆ. ಸೊ ಇಲ್ಲಿ ವೆರೈಟಿ ಆಫ್ ಪಾನ್ ಸಿಗುತ್ತೆ. ಒಂದು 30 ರೂಪೀಸ್ 40 ರೂಪೀಸ್ ರೇಂಜ್ ಅಲ್ಲಿ ಇದೆ. ನಾವು ಟ್ರೈ ಮಾಡಿರೋದು ಒಂದು ಮೀಠಾ ಪಾನ್, ಹಾಗೆ ಮ್ಯಾಂಗೋ ಪಾನ್, ಹಾಗೆ ನಾನು ಫೈರ್ ಪಾನ್ ಅನ್ನ ಟ್ರೈ ಮಾಡಿದೆ. ಫೈರ್ ಪಾನ್ ಬಗ್ಗೆ ಹೇಳಬೇಕು ಅಂದ್ರೆ ಟೇಸ್ಟ್ ವೈಸ್ ಏನು ಕೂಡ ನನ್ಗೆ ಅನ್ಸ್ಲಿಲ್ಲ. ಬಟ್ ನಿಮ್ಗೆ ಅದರ ಬಗ್ಗೆ ಕ್ಯೂರಿಯಾಸಿಟಿ ಇದ್ರೆ, ಎಕ್ಸೈಟ್ಮೆಂಟ್ ಇದ್ರೆ, ಸೊ ಫೈರ್ ಪಾನ್ ಅನ್ನ ನೀವು ಟ್ರೈ ಮಾಡ್ಬೋದು. ಸೊ ಮ್ಯಾಂಗೋ ಪಾನ್ ಕೂಡ ನಮ್ಗೆ ಓಕೆ ಅಂತ ಅನ್ಸ್ತು. ಬಟ್ ಸ್ವೀಟ್ ಪಾನ್ ಅಂತೂ ತುಂಬಾನೇ ಸಖತ್ತಾಗಿದೆ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಪ್ರಾಪರ್ ಆಗಿ ನಾರ್ತ್ ಅಲ್ಲೆಲ್ಲ ಸ್ವೀಟ್ ಪಾನ್ ಯಾವ ತರ ಸಿಗುತ್ತೆ ನೋಡಿ, ಅದೇ ತರ ಇದೆಯಂತೆ. ಸೊ ಯಾರಾದ್ರೂ ಸ್ವೀಟ್ ಪಾನ್ ಇಷ್ಟಪಡೋರಿದ್ರೆ ಖಂಡಿತವಾಗ್ಲೂ ನೀವು ಈ ಶಾಪ್ ಅಲ್ಲಿ ಟ್ರೈ ಮಾಡಬಹುದು. ಸೊ ನಾನಾಗ ನಿಮ್ಗೆ ಹೇಳಿದೆ ಅಲ್ಲ, ಮೊನ್ನೆ ನನ್ನ ಹಸ್ಬೆಂಡ್ ಫ್ಲೈಟ್ ಅಲ್ಲಿ ಬರುವಾಗ ಏನೋ ಒಂದು ಇನ್ಸಿಡೆಂಟ್ ನಡೀತು ಅಂತ. ಸೊ ಆಗ ನಾನು ಅವ್ರ ಹತ್ರ ಮಾತಾಡ್ತಿದ್ದೆ. ಅವ್ರು ಹೇಳಿದ್ರು ಮನೆಗೆ ಹೋಗಿ ಮಾತಾಡೋ ಅಂತ. ಅವ್ರು ಕುತ್ಕೊಂಡಿದ್ದಾರೆ ಈಗ. ನಾನು ಕೇಳ್ತೆ, ಹೇಳಿ ಏನಾಯ್ತು ಮೊನ್ನೆ ಬರುವಾಗ? ಫ್ಲೈಟ್ ಅಲ್ಲಿ ಬರುವಾಗಲ್ಲ ಜೋರು ಹೇಳಿ, ತಿಂಡಿ ಕೊಡ್ಲಿಲ್ಲ. ಸರಿ ಹೇಳಿ ಎಂತ ಇಷ್ಟು ಜೋರ ಸಾಕ್ತಿದ್ದಂತೆ ತಿನ್ಲಿಕ್ಕೆ ಸಿಗ್ಲಿಲ್ಲ. ಸೊ ನೀವು ಸ್ಟಾರ್ಟಿಂಗ್ ಇಂದ ಹೇಳಿ, ನೀವು ಫ್ಲೈಟ್ ಹತ್ತಿ ಆದ ನಂತರ ಸಿಟ್ಟೆ ಓಪನ್ ಮಾಡಿದ್ರು, ಕುತ್ಕೊಂಡೆ. ಮತ್ತೆ ಅವರ ಏರೋಶ್ವರವರಿಗೆ ಹೇಳಿದ್ರು ಹಾಗೆ ದೋದ್ವಾ ಇನ್ನು ಸ್ಟಾರ್ಟಿಂಗ್ ಮನೆಗೆ ಹೊರಟು ಹೇಳಿ, ಸರಿ ಹೇಳಿ. ಅದೇ ಅಲ್ವಾ ಜೋರಿನ ಮಳೆ ಬರ್ತಿತ್ತ. ಮೊನ್ನೆ ಬರುವಾಗ ಜೋರ್ ಮಳೆ ಇದ್ದಿತ್ತು, ಮತ್ತೆ ಲೈಟಿಂಗ್ ಎಲ್ಲ ಆಗ್ತಿತ್ತು. ಆ ಲೈಟಿಂಗ್ ಬಂದು ನಮ್ದು ನಾನದು ಏರೋಪ್ಲೇನ್ ವಿಂಗ್ಸ್ ಉಂಟಲ್ಲ ಅದ್ರ ಹಿಂದೆ ಕೂತ್ಕೊಂಡಿದ್ದೆ. ಎಕ್ಸಾಕ್ಟ್ ಮೇಲೆ ಆಲ್ಮೋಸ್ಟ್ ಫ್ಲೈ ಆಗಿ 10 ನಿಮಿಷ ಆದ ಕೂಡಲೇ ಒಂದು ದೊಡ್ಡ ಬ್ಲಾಸ್ಟ್ ಆದಾಗ ಆಯ್ತು. ಅದೇ ಗುಡುಗು ಮಳೆ ಇದ್ದಿತ್ತು. ಮಳೆ ಇದ್ದಿತ್ತು. ಅದು ಆಕ್ಚುಲಿ ನನ್ಗೆ ಅನ್ಸಿದ್ದು ಅದು ಇಂಜಿನ್ ಏನೋ ಫೇಲ್ ಆದ ಅಂತ. ಎಲ್ಲಾ ಪ್ಲೇನ್ ಅಲ್ಲಿ ಇದ್ದವರಿಗೆಲ್ಲ ಫುಲ್ ಟೆನ್ಷನ್ ಆಗಿ, ಅಂದ್ರೆ ಅಷ್ಟು ದೊಡ್ಡದು ನಾವು ಪ್ಲೇನ್ ಒಳಗೆ ಇರುವಾಗ ಇದ್ದಿದ್ದು ಅದು ಪ್ಲೇನೇ ಒಂದ್ಸಲ ಫುಲ್ ಅಲುಗಾಡಿತ್ತು ಸೈಡ್ ವೈಸ್ ಅಲ್ಲಿ. ಮತ್ತೆ ನಾನು ವಿಂಡೋ ಸೀಟ್ ಅಲ್ಲಿ ನನಗೆ ತೋರಿದ್ದು ಬ್ಲಾಸ್ಟ್ ಕೂಡ ಬೆಂಕಿ ಬಂದದ್ದು. ಮತ್ತೆ ಎಲ್ರು ಇವರು ಅದೆಂತ ಮಿಂಚು ಬರ್ತದ. ಮತ್ತೆ ಇವ್ರಿಗೆ ಕಡ್ದ್ರು ಇವರು ನಮ್ಮ ಏರ್ ಹೋಸ್ಟೆಸ್ ಅವರು. ಏರ್ ಹೋಸ್ಟೆಸ್ ಅವರಲ್ಲಿ ಅದು ಮಿಂಚು ಬರ್ತದ್ದು. ಬಟ್ ಬೆಂಕಿ ಬಂದಿದ ಬ್ಲಾಸ್ಟ್ ಆಗಿ ಬೆಂಕಿ ನಾನು ನೋಡಿದ್ದೇನೆ ಯಾಕಂದ್ರೆ ಅಲ್ಲೇ ಇದ್ದಿದ್ದೆ ವಿಂಗ್ಸ್ ಹತ್ರ. ವಿಂಗ್ಸ್ ಈಗ ದೊಡ್ಡ ಒಂದು ಬೆಂಕಿ ಬಂದಾಗ ಆಯ್ತು. ಸೊ ನಿಮ್ಗೆ ಹೆದರಿಕೆ ಆಯ್ತಾ? ಹೆದರಿಕೆ ಆಗ್ಲಿಲ್ಲ. ಅಲ್ಲಿಂದ ಮತ್ತೆ ಆಪ್ಷನ್ ಇಲ್ಲ, ಹೆದರಿಕೆ ಆಗಿ ನಿಮ್ಗೆ ಆ ಮೊಮೆಂಟ್ ಅಲ್ಲಿ ಏನ್ ಅನ್ಸಿತು? ಮೊಮೆಂಟ್ ಅಲ್ಲಿ ಏನ್ ಅನ್ಸುತ್ತೆ, ಈಗ ಬೆಂಕಿ ನೋಡಿದ್ರಿ, ಫ್ಲೈಟ್ ಅಲ್ಲಿ ಇದ್ದೀರಿ, ಬೆಂಕಿ ನೋಡಿದ್ರಿ, ಏನ್ ಕೆಳಗೆ ಹಾರುವಾಗಿಲ್ಲ. ಆ ಮೊಮೆಂಟ್ ಅಲ್ಲಿ ನಿಮ್ಗೆ ಏನ್ ಅನ್ಸ್ತು? ನಮ್ಗೆ ಏನ್ ಅನ್ಸುತ್ತೆ, ನಮ್ಗೆ ಆಪ್ಷನ್ ಇರುದಿಲ್ಲ ಲೈಫ್ ಅಲ್ಲಿ, ಶಾಂತಿ ಇರ್ಬೇಕು. ಆಪ್ಷನ್ ಇದ್ರೆ ಮತ್ತೆ ಹೆದರಿ ಓಡಿ ಆಚೆ ನಿಮಗೆ ಗೊತ್ತುಂಟು ಏನ್ ಮಾಡೋಗಿಲ್ಲ ಅಂತ ಅಲ್ಲಿ ಆರಾಮಿಂದ ಕುತ್ಕೊಳ್ಳಿ, ಏನಾಗ್ತದೆ ಹಾಗೆ. ನಾನು ಹಾಗೆ ಎಣಿಸಿದೆ. ಮತ್ತೆ ಮನೇಲಿ ಒಳ್ಳೆ ಅಡಿಗೆ ಎಲ್ಲ ಮಾಡಿದೆ, ತಿನ್ಲಿ ಸಿಗುದಿಲ್ಲ. ಹೌದದೇ, ಇವರು ಮೊನ್ನೆ ರಾತ್ರಿ ಬಂದು ಹೀಗೆ ನಮ್ಗೆ ಊಟ ಕುತ್ಕೊಂಡಿದ್ದೇವೆ. ಆ ಟೈಮ್ ಅಲ್ಲಿ ಹೇಳ್ತಾ ಇದ್ದಾರೆ ಹೀಗೆ ಆಯ್ತು ಅಂತ. ನಮ್ಗೆ ಇಬ್ಬರಿಗೆ ಏನ್ ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ನಮ್ಮ ಎದುರಲ್ಲಿ ಆಲ್ರೆಡಿ ಇದ್ದಾರೆ ಇವರು, ಅಂದ್ರೆ ನಮ್ಗಿಬ್ರಿಗೆ ಅಂದ್ರೆ ನನ್ಗೆ ಮತ್ತೆ ಅಮ್ಮನಿಗೆ. ಬಟ್ ಎದುರಲ್ಲೇ ಇದ್ರಲ್ಲ, ಸೊ ಸ್ವಲ್ಪ ಸಮಾಧಾನ ಆಯ್ತು ಅಲ್ಲಮ್ಮ. ನಾನಂತೂ ಅವನು ಸ್ಟೋರಿ ಹೇಳುವಾಗ ಎಲ್ಲ ಹೆದರಿ ನಡಗಿ ಹೋಗಿದ್ದೇನೆ. ಈ ತರ ಅಂದ್ರೆ ನಾವು ಫ್ಲೈಟ್ ಅಲ್ಲಿ ಕ್ಲೌಡ್ಸ್ ಎಲ್ಲ ಇದ್ರೆ ಸ್ವಲ್ಪ ಗುಡುಗುಡೆಲ್ಲ ಹೌದು. ಅದೇ ಇವನ್ ಬೆಂಕಿ ನೋಡಿದಲ್ಲ ಫ್ಲೈಟ್, ಅದು ಒಂದೇ ಸಲ ಮಿಂಚು ಬಡ್ದದ್ದು ಬಾಪ್ರೆ ಕೇಳುವಾಗ್ಲೇ ನಾನದ್ರಲ್ಲಿ ಹಾರ್ಟ್ ಅಟ್ಯಾಕ್
ಅಡ್ವೆಂಚರ್ ಇದೆ ಅಡ್ವೆಂಚರ್. ಅಲ್ಲ ಮತ್ತೆ ಅದೇ ನಮ್ಗೆ ಏನೇನೆಲ್ಲ ಹೇಳ್ಬೋದು, ಅದು ಆಟ ಆಡ್ಲಿಕ್ಕೆ ಹಾ ಅದೇ ತುಂಬಾ ಹೆದರಿಕೆ ಆಗ್ತದೆ. ಏನಂತ ಅದು ಸಹ ಮೇಲೆ ಇರುವುದು ಸಹ. ನೀವು ಒಬ್ಬರು ಬರುವ ಫೈನಲ್ ಆಗಿ ಆಗ್ತಿದೆ. ಅಯ್ಯಪ್ಪ, ನಾನದು ಮತ್ತೆ ಕೆಳಗೆ ಇಳಿತೇ ಇರಲಿಲ್ಲ. ನನಗೆ ಎಷ್ಟು ಸಲ ಬಂದಿದೆ, ಹಾಗೆ ಒಬ್ಬಳೆಲ್ಲ ಬಂದು ಹೋಗಿದ್ದೇನಲ್ಲ, ಆಗಿದೆ ಸುಮಾರು. ಮಳೆಗಾಲಿಗೆ ನಾನು ಅವ್ರು ಅದಕ್ಕೆ ಹೇಳುದಲ್ಲ, ಮಳೆಗಾಲಕ್ಕೆ ಒಂದು ಫ್ಲೈಟ್ ಅಲ್ಲಿ ಹೋಗ್ತದೆ, ಕ್ಲೌಡ್ಸ್ ದುಡುಮಲ್ಲ ಚೀಚೆ ಆಗ್ತದಲ್ಲ. ಅದೇ ಇದದು ಕೇಳಿ ಮನೆ ಸ್ಟೋರಿ ಕೇಳಿ ಅಂತ ಹೆದ್ರಿ ಹೋಗಿದೆ. ಚಿಕ್ಕಿಗೆ ಹೇಳಲಿಲ್ಲ ಅದು ಸ್ಟೋರಿ. ಅದು ಚಿಕ್ಕಿದು ವಿಡಿಯೋ ನೋಡ್ತಾರೆ. ಚಿಕ್ಕಿ ಈಗ ನಾವು ಉಡುಪಿಗೆಲ್ಲ ಹೋಗಿ ಪಾನಿಪುರಿಗೆ ಪೂರಿ ಎಲ್ಲ ತಂದಿದ್ದೇವೆ. ಸೊ ಯಾರೆಲ್ಲ ಪಾನಿಪುರಿ ರೆಸಿಪಿ ಕೇಳಿದೀರಿ, ಯಾರಿಗೆ ಪಾನಿಪುರಿ ರೆಸಿಪಿಯಲ್ಲಿ ಇಂಟ್ರೆಸ್ಟ್ ಉಂಟು, ಸೊ ಅವರು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡಿ ಆಯ್ತಾ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾವು ಹೇಗೆ ಮನೆಯಲ್ಲಿ ಪಾನಿಪುರಿ ಮಾಡ್ತೇವೆ ಅಂತ ತೋರಿಸ್ತೇನೆ, ನಾನು ರೆಸಿಪಿ ಹಾಕ್ತೇನೆ. ಹಾಗೆ ಮತ್ತೆ ಇನ್ನೊಂದು ಸ್ಪೆಷಲ್ ಐಟಮ್ ಇದೆ, ಒಂದ್ ನಿಮಿಷ ತೋರಿಸ್ತೇನೆ. ಪುರಿ ತರಲಿಲ್ಲ, ಪುರಿ ಅಲ್ಲ, ಪಾನಿ ತರಲಿಲ್ಲ, ಪಾನಿ ಮನೆಯಲ್ಲಿ ಪಾನಿ ಬಾಯಿಲ್ಲ ಮಾಡ್ಬೇಕಲ್ಲ ಈಗ. ಅಲ್ಲ, ಮತ್ತೆ ಇದು ಎಂತ ಇದ್ದಾರೆ ಮಿಕ್ಸರ್. ಇದು ಒಂದು ಮಿಸಲ್ ಪಾವ್ ಅಂತ ಒಂದು ಡಿಶ್ ಇದೆ, ಮಹಾರಾಷ್ಟ್ರೀಯನ್ ಡಿಶ್ ಅದು. ಸೊ ನನ್ಗೂ ಕೂಡ ತುಂಬಾ ಇಷ್ಟ ಮಿಸಲ್ ಪಾವ್, ಅಂದ್ರೆ ಪಾವ್ ಒಟ್ಟಿಗೆ ತಿನ್ಬೇಕು ಇದನ್ನ. ಇದರ ರೆಸಿಪಿ ಕೂಡ ನಾನು ಬ್ಲಾಗ್ ಅಲ್ಲಿ ತೋರಿಸ್ತೇನೆ, ಒಂದೆರಡು ಬ್ಲಾಗ್ ನಂತರ ಇರ್ಬೋದು ಮೋಸ್ಟ್ಲಿ ಇದರ ರೆಸಿಪಿ. ಸೊ ತುಂಬಾ ಒಳ್ಳೇದಾಗ್ತದೆ. ಸೊ ಯಾರಿಗಾದ್ರೂ ರೆಸಿಪಿ ಬೇಕಿದ್ರೆ ಆಯ್ತಾ, ನೆಕ್ಸ್ಟ್ ಬ್ಲಾಗಿಗೆ ವೇಟ್ ಮಾಡಿ ಆಯ್ತಾ. ಇಲ್ಲ, ಈ ವ್ಲಾಗ್ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಪಾನಿಪುರಿ ರೆಸಿಪಿಗೆ ವೇಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ಬಾಯ್. ಡ್ಯಾಮೇಜ್ ಎಲ್ಲ ಪೆಟ್ಟಿದೆ ಮಂಡೆ. ಹೌದು, ನಿಮ್ಮದು ಮೊನ್ನೆ ಇನ್ಸಿಡೆಂಟ್ ಕೇಳಿ ನಂಗೆ ಸ್ವಲ್ಪ ಮಂಡೆ ತಿರುಗಿದೆ. ಮೊದ್ಲೇ ಸ್ಕ್ರೂಡ್ ಇಲ್ಲ ನಿಮ್ಗೆ. ಮತ್ತೆ